ಧರ್ಮಪುರವಾಗಿದ್ದಂತಹ ಈ ಪ್ರದೇಶ ಇನ್ನು ಮುಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳವಾಗಲಿ. ದಾನ ಧರ್ಮಾದಿಗಳನ್ನು ನಿರಂತರವಾಗಿ ನಡೆಸುತ್ತಾ ಬಾ. ಅದನ್ನು ಮತ್ತೊಮ್ಮೆ ನೆನಪಿಸುತ್ತಾ ಇದ್ದೇನೆ. ಅನ್ನದಾನ, ಎಣ್ಣೆದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದಂತಹ ದಾನಗಳನ್ನು ನಡೆಸುತ್ತಾ ಬಂದಲ್ಲಿ ಕ್ಷೇತ್ರದ ಕೀರ್ತಿಯನ್ನು ಹೆಚ್ಚಿಸಿಕೊಡುತ್ತೇನೆ, ಹೆಚ್ಚಿಸಿಕೊಡುತ್ತೇನೆ, ಹೆಚ್ಚಿಸಿಕೊಡುತ್ತೇನೆ. ಮುಂದೆಲ್ಲಾದರೂ ಸಂಪತ್ತಿನ ಕೊರತೆ ಕಾಡಿದಂತಹ ಕಾಲಕ್ಕೆ ಬಡಗು ದಿಕ್ಕಿನ ಬಾಗಿಲನ್ನು ತೆಗೆದು ನೇಮ, ನಡಾವಳಿ, ಪರ್ವಾದಿಗಳನ್ನು ಆಚರಿಸುತ್ತಾ ಬಂದಲ್ಲಿ ಭಕ್ತರ ಮೂಲಕವಾಗಿ ಕ್ಷೇತ್ರದ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತೇನೆ, ಹೆಚ್ಚಿಸಿಕೊಡುತ್ತೇನೆ, ಹೆಚ್ಚಿಸಿಕೊಡುತ್ತೇನೆ. ಕ್ಷೇತ್ರದ ಬಡಗು ದಿಕ್ಕಿಲಿರುವಂತಹ ಬೆಟ್ಟದ ಮೇಲೆ ನನಗಾಗಿ ಒಂದು ಗುಡಿಯನ್ನು ನಿರ್ಮಿಸು. ಅದರಲ್ಲಿ ನಾನು ನೆಲೆಯಾಗುವನಿದ್ದೇನೆ. ಆಮೇಲೆ ಆ ಬೆಟ್ಟಕ್ಕೆ ಅಣ್ಣಪ್ಪ ಬೆಟ್ಟ, ಅಣ್ಣಪ್ಪ ಬೆಟ್ಟ, ಅಣ್ಣಪ್ಪ ಬೆಟ್ಟವೆಂಬ ಹಾಗೆ ಹೆಸರಾಗಲಿ. ಪರಮ ಪಾವನೆಯಾದಂತಹ ನೇತ್ರಾವತಿಯಲ್ಲಿ ಸ್ನಾನವನ್ನು ಪೂರೈಸಿ ಮಂಗಳ ಮಹಿಮನಾದಂತಹ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಪ್ರಾರ್ಥಿಸಿದಂತಹ ಕಾಲಕ್ಕೆ ಅವರ ಕಷ್ಟವೆಲ್ಲವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ಮಂಜುನಾಥ ಸ್ವಾಮಿ ಈಡೇರಿಸಿಕೊಡುವನಿದ್ದಾನೆ, ಈಡೇರಿಸಿಕೊಡುವನಿದ್ದಾನೆ, ಈಡೇರಿಸಿಕೊಡುವನಿದ್ದಾನೆ. ಇನ್ನು ಮುಂದೆ ನಾನು ಈ ರೂಪದಲ್ಲಿ ಕಾಣಿಸಿಕೊಳ್ಳುವನಲ್ಲ. ನೀನು ಬಯಸಿದೆ ಅಂತಾದ್ರೆ ಮಧ್ಯರಾತ್ರಿಯಲ್ಲಿ ಕನಸಿನಲ್ಲಿ ಕಾಣಿಸಿಕೊಳ್ತೇನೆ, ಮಾಯವಾಗುತ್ತೇನೆ.